ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ಗುಡ್ ಮಾರ್ನಿಂಗ್. ಗಂಟೆ ಆಯಿತು 10:30. ಇಲ್ಲಿ ನನ್ನ ಮಗಳು ಬಾಕ್ಸಿಂಗ್ ಗ್ಲೌಸ್ ಹಾಕಿ ನನ್ನ ಅಣ್ಣನ ಒಟ್ಟಿಗೆ ಹೊಡಿತಾ ಇದ್ದಾಳೆ. ಇದು ಬೇಸಿಗೆ ರಜೆಯ ವಿಡಿಯೋ. ನಮ್ಮ ಮನೆಯ ಮಕ್ಕಳು ಬೇಸಿಗೆ ರಜೆಯಲ್ಲಿ ಏನೇನು ಮಾಡ್ತಾರೆ ಅಂತ ಒಂದು ಚಿಕ್ಕ ವಿಡಿಯೋ ಮಾಡಿ ನಿಮ್ಮ ಜೊತೆ ಹಂಚಿಕೊಳ್ಳುತ್ತಾ ಇದ್ದೇನೆ. ಮುಂಚಿನ ಥರ ಅಲ್ಲ, ಈಗಿನ ಕಾಲದ ಮಕ್ಕಳು ಅವರವರ ಅಂದರೆ ತುಂಬ ಮುಂಚೆ ಆಟ ಆಡಿದಾಗೆ ಹೊರಗಡೆ ಎಲ್ಲ ಔಟ್ಡೋರ್ ಗೇಮ್ಸ್ ಎಲ್ಲ ಆಡೋದಿಲ್ಲ. ಏನಿದ್ರು ಇಂಡೋರಲ್ಲೇ ಇರ್ತಾರೆ. ಫೋನ್ಸ್, ಟ್ಯಾಬ್ಸ್, TV ಇದನ್ನೇ ಜಾಸ್ತಿ ನೋಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾರೆ. ಮುಂಚಿನ ಕಾಲದಲ್ಲೆಲ್ಲ ಮಕ್ಕಳಿಗೆ ಹೊರಗೆ ಹೋಗಲಿಲ್ಲ ಅಂದರೆ ಯಾವ ಆಟನೂ ಚಾಯ್ಸೇ ಇರಲಿಲ್ಲ. ಎಸ್ಪೆಷಲಿ ಚೌಕಾಬಾರ ಅಥವಾ ಕಾರ್ಡ್ಸ್ ಅದೆಲ್ಲ ಬಿಟ್ಟರೆ. ಇಲ್ಲಿ ನನ್ನ ಚಿಕ್ಕ ಸೊಸೆ ಆಶ್ನಿ ಜಿಮ್ನಾಸ್ಟಿಕ್ ರಿಂಗಲ್ಲಿ ಆಟಾಡ್ತಾ ಇದ್ದಾಳೆ. ಇಲ್ಲಿ ನನ್ನ ಮಗ ನೈತಿಕ್ ಸಹ ಆಟಾಡ್ತಿದ್ದಾನೆ. ಇಲ್ಲಿ ನೋಡಿ, ಆಶ್ನಿ ಚೆನ್ನಾಗಿ ಎಕ್ಸಸೈಸ್ ಮಾಡ್ತಿದ್ದಾಳೆ. ಇಲ್ಲಿ ನನ್ನ ಮಗಳು ಮಂಗಚೇಷ್ಟೆ ಮಾಡ್ತಿದ್ದಾಳೆ. ಅದು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿದೆ ಆಶ್ನಿ. ಇಲ್ಲಿ ಇಬ್ಬರು ಎಕ್ಸಸೈಸ್ ಎಲ್ಲರ ಮನೆಯಲ್ಲೂ ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡಿದರೆ, ನಮ್ಮ ಮನೆಯಲ್ಲಿ ಉಲ್ಟಾ ಚೆನ್ನಾಗಿ ತಿಂದು ಎಕ್ಸಸೈಸ್ ಮಾಡ್ತಾರೆ. ಎಲ್ಲರ ಮನೆಯಲ್ಲೂ ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಮಾಡಿದರೆ, ನಮ್ಮ ಮನೆಯಲ್ಲಿ ಉಲ್ಟಾ ಅಶ್ನಿದು ಮತ್ತು ಜಿಯಾ ಚೆನ್ನಾಗಿ ತಿಂದು ಎಕ್ಸಸೈಸ್ ಎಲ್ಲ ಶುರು ಆಗ್ತದೆ. ಇಲ್ಲಿ ನೋಡಿ, ನೈತಿಕ್ ಜಿಮ್ನಾಸ್ಟಿಕ್ ರಿಂಗ್ನಲ್ಲಿ ಆಟ ಆಡ್ತಿದ್ದಾಳೆ. ಸ್ವಲ್ಪ ಅದು ಗುಂಡು ಇದ್ದ ಕಾರಣ ಮೈಯೆಲ್ಲ ಬಗ್ಗೋದು ಸ್ವಲ್ಪ ಕಮ್ಮಿಯೇ ಅದರದ್ದು. ಇವರಿಬ್ಬರದ್ದು ನೋಡಿ, ಯಾವ್ಯಾವ ವೆರೈಟೀಸ್ ಎಕ್ಸಸೈಸ್ ಬೇಕು ಎಲ್ಲ ಸಹ ಮಾಡ್ತಾವಿವು. ಅಂದರೆ ಏನೋ ಒಂಥರ ಚಂದ. ಈ ಏಜಲ್ಲಿ ಮಕ್ಕಳು ಏನು ಮಾಡಿದರೂ ಚೆನ್ನಾಗೇ ಕಾಣ್ತದೆ. ಅವರ ಆಟ ತುಂಟಾಟ ನೋಡುವ ಮಜವೇ ಬೇರೆ. ಹೀಗೆ ನಮ್ಮ ಮಕ್ಕಳು ಮನೆಯಲ್ಲೆಲ್ಲ ಇದ್ದರೆ ಈ ಥರ ಆಟ ಆಡಿಕೊಂಡು ಚೇಷ್ಟೆ ಮಾಡಿಕೊಂಡು ಇರ್ತಾರೆ. ಈಗ ನೋಡಿ, ಆಶಿಗೆ ಸಾಕಾಯಿತು ಅಂತ ಆ್ಯಕ್ಟಿಂಗ್ ಮಾಡ್ತಾಯಿದೆ. ಈಗ ಮತ್ತೆ ಎಕ್ಸಸೈಸ್. ಈಗ ನನ್ನ ಅಣ್ಣ ಸಹ ಅವರ ಜೊತೆ ಆಟ ಆಡಿಕೊಂಡು ಮಕ್ಕಳ ಜೊತೆ ಮಕ್ಕಳಾಗಿ ಆಟಾಡ್ತಾ ಇರ್ತಾನೆ, ಅವನ ವರ್ಕ್ ಸ್ಟಾರ್ಟ್ ಆಗೋವರೆಗೂ. ನೋಡಿ, ಇವರಿಬ್ಬರ ಎಕ್ಸಸೈಸ್ ನೋಡಿ, ಕಾಂಪಿಟೇಷನ್ನಲ್ಲಿ ನಡೀತಾ ಇದೆ. Oh, how strong you people are. My muscles are very tighter. Oh God. Do. Nice. Mama! See, Tanvi here. ಇಲ್ಲಿ ನೋಡು, ಇದು ನೋಡಿ ಬಂತು ತನ್ವಿ. ಇದು ಸಹ ತುಂಬ ಫ್ಲೆಕ್ಸಿಬಲ್. ಇದು ನೆಕ್ಸ್ಟ್ ದಿನ ಮಾರ್ನಿಂಗ್ 8 ಗಂಟೆಗೆ ಬೆಳಿಗ್ಗೆ ನನ್ನ ಅಣ್ಣಂದು ಲಾಸ್ಟ್ ಸ್ಟೇಜ್ ಎಕ್ಸಸೈಸ್ ಆಗ್ತಾ ಇತ್ತು. ಆವಾಗ ನಾನು ಈ ವಿಡಿಯೋವನ್ನು ತೆಗೆದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನೋಡಿ, ನನ್ನ ಸೊಸೆ ತಿಂದೆ ಆಗಿಲ್ಲ. ಇವತ್ತು ನೀರು ದೋಸೆ ಚಟ್ನಿ. Very good, very good. Stop.
ನೀವು ನೆನೆಸ್ತಾ ಇದ್ದೀರಾ, ಓದ್ತಾ ಇದ್ದಾರೆ ನಮ್ಮ ಅಕ್ಕ ಚಿಕ್ಕಕ್ಕ ಅಂತ. ನೋಡಿ ಇಲ್ಲಿ ಝೂಮ್ ಮಾಡಿ ತೋರಿಸ್ತೇನೆ ಏನು ಮಾಡ್ತಿದ್ದಾರೆ. ಇಲ್ಲಿ ಬುಕ್ಕಿನ ಒಳಗೆ ಸಿಗಾಕೊಂಡ್ರು, ಮೊಬೈಲ್ ರೀಲ್ಸ್ ನಡೀತಾ ಇದೆ. ಇಲ್ಲಿ ನೋಡಿ ಬುಕ್ಕಿನ ಒಳಗೆ ಮೊಬೈಲ್. ಹೀಗೆ ಓದೋದು ಯಾರಾದರೂ ನೋಡಿದ್ದೀರಾ? ಇಲ್ಲಿ ನೋಡಿ ರಿಮೋಟಿಗೋಸ್ಕರ ಗಲಾಟೆ ನಡೀತಿದೆ. ನಿಮ್ಮನೆ ಮಕ್ಕಳು ಸಹ ಹೀಗೆ ರಿಮೋಟಿಗೆ ಜಗಳ ಮಾಡ್ತಾರೆ ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಲೈಕು, ಶೇರು, ಸಬ್ಸ್ಕ್ರೈಬ್ಗೆ ನನಗೆ ತುಂಬ ಪ್ರೋತ್ಸಾಹ ಆಗ್ತದೆ ಮತ್ತೆ ವಿಡಿಯೋ ಮಾಡಿ ಹಾಕಲಿಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್.